ಮಂಗಳೂರಿನ ಹೆಸರಾಂತ ಮಾಲ್ಗಳಲ್ಲಿ ಒಂದಾದ ಸಿಟಿ ಸೆಂಟರ್ನಲ್ಲಿ ಇಂಡಲ್ಜ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವ ಆಯೋಜಿಸಲಾಗಿತ್ತು. ಈ ಉತ್ಸವದ ಹಿನ್ನೆಲೆಯಲ್ಲಿ ಲಕ್ಕಿ ಡ್ರಾದ ಮೂಲಕ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ನಗರದ ಸಿಟಿ ಸೆಂಟರ್ನಲ್ಲಿ ರವಿವಾರದಂದು ಮಾಲ್ ಮ್ಯಾನೇಜರ್ ನಿಶ್ಚಿತಾ ಸದಾನಂದ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ರೆನಾಲ್ಡ್ ಕ್ವಿಡ್ ಕಾರನ್ನ ಆಮೀರ್ ಕೆ ಪಡೆದುಕೊಂಡ್ರು. ಇನ್ನು ಅಖಿಲ್ ಪಿ, ಯೋಗೇಶ್, ಎಸ್ಕೆ ರೆಹಮಾನ್, ಮುಫಿದಾ, ಅಬ್ದುಲ್ ಸಲೀಂ ಅವರು ದ್ವಿಚಕ್ರ ವಾಹನವನ್ನ ಪಡೆದುಕೊಂಡ್ರು. ಈ ವೇಳೆ ಕ್ರೈಸಿಸ್ ಮ್ಯಾನೇಜರ್ ಹರೀಶ್ ಶೆಟ್ಟಿ, ಮಾರ್ಕೆಟಿಂಗ್ ಮ್ಯಾನೇಜರ್ ಸುದೀಪ್ ಸೇರಿದಂತೆ ಸಿಟಿ ಸೆಂಟರ್ನ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.